ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಮಾಡೋ ಕೆಲಸದಲ್ಲಿ ಪ್ರೀತಿ, ಶ್ರದ್ಧೆ, ಆಸಕ್ತಿ ಎಲ್ಲನೂ ಇದ್ರೂ ಯಶಸ್ಸು ಸಿಗುತ್ತಂತೆ. ಹಾಗೆ ಮಾಡೋ ಅಡುಗೆನ ಪ್ರೀತಿ ಇಟ್ಟು ಮಾಡಿದರೆ ರುಚಿ ಕೂಡ ಹೆಚ್ಚೇ ಇರುತ್ತಂತೆ. ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನಮಗೆಲ್ರಿಗೂ ಸ್ಪೆಷಲ್ ಆಗಿರೋಂಥ 2 ರೆಸಿಪಿನ ಹೇಳ್ಕೊಡೋಕೆ ಅಂತ ಸುಪ್ರೀತಾ ಅವರು ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವೆಲ್ಲಿಂದ ಬಂದಿರೋದು? ನಾವು ಉಡುಪಿ ಮಲ್ಪೆಯಿಂದ. ಉಡುಪಿ ಮಲ್ಪೆ, ಹಾಗಾದ್ರೆ ಬೀಚ್ ತುಂಬಾ ಹತ್ರ ಅಲ್ವಾ? ಹೋಗ್ತಾ ಇರ್ತೀರಾ ಬೀಚ್ ಕಡೆ? ಹಾಂ, ಹೋಗ್ತಾ ಇರ್ತೇವೆ. ಸಂಡೇ ಎಲ್ಲ ಹೋಗಿ ಬರ್ತೀವಿ. ಸಂಡೇ. ಮ್ಯಾಮ್, ಏನು ಮಾಡ್ಕೊಂಡಿರೋದು ನೀವು? ನಾನು ಹೌಸ್ ವೈಫ್. ಓಕೆ, ಮನೆಯಲ್ಲೇ ಇರ್ತೀರಾ? ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ಹಸ್ಬೆಂಡ್, ಮಗು, ನಾನು. ಓ ಸೂಪರ್. ಹಾಗಾದ್ರೆ ಒಂದು ಸಣ್ಣ ಫ್ಯಾಮಿಲಿ, ಖುಷಿಯಾಗಿರ್ತೀರಾ. ಹಾಗೆ ಬೀಚ್ ಕಡೆ ಹೋಗ್ತಾ ಬರ್ತಾ ಲೈಫ್ ಎಂಜಾಯ್ಮೆಂಟ್ ಅಲ್ಲಿ ಇದೆಯಾ? ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಉಪ್ಪುಕರಿ ಮಾಡ್ತಿದ್ದೇನೆ, ಚಿಕನ್ ಉಪ್ಪುಕರಿ. ಚಿಕನ್ ಉಪ್ಪುಗರಿ. ಓಕೆ, ಇನ್ನೊಂದು ರೆಸಿಪಿ? ಇನ್ನೊಂದು ಸ್ಯಾಸಮ್ ಚಿಕನ್ ಅಂತ ಮಾಡ್ತಿದ್ದೇನೆ. 2 ನಾನ್ ವೆಜ್. ಓಕೆ, ಹಾಗಾದ್ರೆ ಬೇಗ ಹೋಗೋಣ ಕಿಚನ್ಗೆ, ಬನ್ನಿ. ಎಸ್ ಮೇಡಮ್, ಫಸ್ಟು ಚಿಕನ್ ಉಪ್ಪುಗರಿ ಅಲ್ವಾ? ಉಪ್ಪುಕರಿ ಹೇಗೆ ಮಾಡೋದು? ಮೊದಲು ನಾವು ಒಂದು ಪ್ಯಾನ್ ತಗೋಬೇಕಾ? ಓಕೆ. ಗ್ಯಾಸ್ ಆನ್ ಮಾಡಬೇಕಲ್ಲ? ನೆಕ್ಸ್ಟ್ ಆಯಿಲ್ ಹಾಕ್ಬೇಕು. ಇದಕ್ಕೆ ಆಯಿಲ್ ಹಾಕಬೇಕಾ? ಸ್ವಲ್ಪ ಕಾದ ನಂತರ. ಓಕೆ, ಕಾದಿದೆ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಹಾಕಬೇಕು ನೀವೇ ಹೇಳಬೇಕು. ಓಕೆ ಮ್ಯಾಮ್. ಒಂದು ಸೌಟ್ ಬೇಕಾ? ನಾವು ಮೊದಲು ಇದಕ್ಕೆ ಜಿಂಜರ್ ಹಾಕೊಳ್ಳುವ. ಓಕೆ, ತುಂಬ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ನಾನು ವೆಜ್ಜಲ್ಲಿ ಉಪ್ಪುಕರಿ ಮಾಡೋದನ್ನ ಕೇಳಿದ್ದೇನೆ, ಆದರೆ ಇದು ಚಿಕನ್ ಉಪ್ಪುಕರಿ ಅಂತ ಹೇಳಿದ್ರಲ್ಲ, ಹೇಗಿರುತ್ತೆ ಅಂತ ಫುಲ್ ಕ್ಯೂರಿಯಸ್ ಆಗಿದ್ದೇನೆ. ನಾನು ಟೇಸ್ಟ್ ನೋಡಿಲ್ಲ. ಇದಕ್ಕೆ ಅಂದರೆ ಮಸಾಲಾ ಪದಾರ್ಥಗಳು ಸ್ವಲ್ಪ ಕಡಿಮೆ, ಕಾಯಿ ಮೆಣಸು ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೇವೆ. ಖಾರ. ಓಕೆ. ಶುಂಠಿ ಹಾಕೊಳ್ಳುವ. ಗ್ಯಾಸ್ ಸ್ವಲ್ಪ ಸ್ಲೋ ಇಡಬೇಕಾ? ಫುಲ್ ಸಿಮ್ ಮಾಡಿದ್ರೆ? ಆನಿಯನ್ ತಗೊಳ್ತೀನಿ. ಓಕೆ, ಎಷ್ಟು ತಗೊಂಡಿದ್ದೀರಿ ಇಲ್ಲಿ ನೀವು? ಒಂದು ಆನಿಯನ್ ಫುಲ್ ಆನಿಯನ್ ತಗೊಂಡಿದ್ದೀರಾ? ಇದು ಒಳ್ಳೆ ಫ್ರೈ ಆಗಬೇಕು. ಮನೆಯಲ್ಲಿ ಇರೋದಂತ ಹೇಳಿದ್ರಿ. ಮಗು ಏನ್ ಮಾಡೋದು? ಮಗು ಸ್ಕೂಲ್ ಹೋಗ್ತಾಳೆ. LKG ಈ ವರ್ಷ ಹಾಕಿದ್ವಿ. ಈ ವರ್ಷ ಹಾಕಿದಷ್ಟೇ. ಇಷ್ಟು ದಿನ ಮನೆಯಲ್ಲೇ ಇದ್ರು, ಇವಾಗ ಬೋರ್ ಅಂತ ಅನಿಸ್ತಾ ಇಲ್ಲ? ಸ್ವಲ್ಪ ಬೋರ್ ಆಗ್ತದೆ. ಆದ್ರೂ 12:30 ಅಷ್ಟೊತ್ತಿಗೆ ಬರ್ತಾಳೆ. ಓಕೆ, ಮಧ್ಯಾಹ್ನ ತನಕ.
ಬ್ರೌನ್ ಹಾಂ ಕಲರ್ಗೆ ಬ್ರೌನ್ ಬಂದಿದೆ ಕಲರ್ ಅಲ್ವಾ? ಬಂದಿದೆ. ಈಗ ಕರಿಬೇವು ಸೊಪ್ಪು ಹಾಕ್ತೀನಿ. ಕಾಯಿ ಮೆಣಸು ನಮಗೆ ಹೇಗೆ ಖಾರ ಬೇಕು ಆ ಥರ. ಹಾಂ, ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ? ಅವರು ಮಲ್ಪೆಯಲ್ಲಿ ಫಿಶಿಂಗ್. ಓ ಫಿಶಿಂಗ್. ಈಗ ಟೊಮೆಟೊ ಹಾಕೋದ. ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಹೊತ್ತು ಬಿಡಬೇಕು. ಅದು ಬೇಯಬೇಕು. ಹಾಂ, ಬೇಯಬೇಕು ಸ್ವಲ್ಪ. ಸ್ವಲ್ಪ ಮುಚ್ಚಳ. ಬೀಚ್ ಪಕ್ಕನೇ ಮನೆ ಇರೋದ್ರಿಂದಾಗಿ ಡೈಲಿ ಫಿಶ್ ಊಟ ಸಿಗ್ತಾ ಇರುತ್ತಾ? ಹಾಂ, ಫಿಶ್ ಯಾವಾಗಲೂ ಇರ್ತದೆ. ಶನಿವಾರ ಮತ್ತು ಸೋಮವಾರ ಶುಕ್ರವಾರ ಒಂದು ಬಿಟ್ಟು. ಶನಿವಾರ ಸೋಮವಾರ ಶುಕ್ರವಾರ ವ್ರತ ಮಾಡ್ತೀರಾ? ವ್ರತ ಮಾಡ್ತೇವೆ. 3 ದಿನ ಬಿಟ್ರೆ ಉಳಿದ 4 ದಿನ ನಾನ್ ವೆಜ್. ಬಂಪರ್ ಅಲ್ವಾ? ಹೌದು. ಚಾನ್ಸ್. ಹಂಗಾದ್ರೆ ಫಿಶ್ ಬೇರೆ ಬೇರೆ ವೆರೈಟಿ ಫಿಶ್ ಅನ್ನ ತಂದುಕೊಂಡು ಮಾಡ್ತೇವೆ. ಬೇರೆ ಬೇರೆ ವೆರೈಟಿಯಲ್ಲಿ ನೀವು ರೆಸಿಪಿ ಕೂಡ ಪ್ರಿಪೇರ್ ಮಾಡ್ತೀರಾ? ಮಾಡ್ತೇವೆ. ಓಕೆ, ಸೂಪರ್. ಚಾನ್ಸ್ ನಿಮ್ದು, ಲಕ್ಕಿ ನೀವು. ಹಾಂ, ಇದೆಷ್ಟು ಹೊತ್ತು ನಾವು ಹೀಗೆ ಬೇಯಿಸ್ಬೇಕಾಗುತ್ತೆ? ಸಾಕು ಇನ್ನು. ಸಾಕಾಗುತ್ತಾ? ತೆಗಿಯೋದಾ? ಹಾಂ, ತೆಗಿ. ಇನ್ನು ಚಿಕನ್ ಹಾಕಿದ ನಂತರ ಅದರ ಒಟ್ಟಿಗೆ ಬೇಯುತ್ತೆ ಅಲ್ವಾ? ಓಕೆ, ಚಿಕನ್ ಹಾಕಿ ಬಿಡುವ. ನೀವು ಎಷ್ಟು ಚಿಕನ್ ತಗೊಂಡಿದ್ದೀರಾ ಇವತ್ತು? ಇವತ್ತು 1/4 kg. 1/4 kg ಅಷ್ಟು ತಗೊಂಡಿದ್ದೀರಾ? ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಬೇಕು. ಮಸಾಲೆಗಳ ರಾಜ ಅರುಣಾ ಮಸಾಲರವರ ಅರಿಶಿನ ಪೌಡರ್. ಸ್ವಲ್ಪ ಗರಂ ಮಸಾಲ ಪೌಡರ್. ಅರುಣಾರವರ ಗರಂ ಮಸಾಲ ಪೌಡರ್. ಸಾಕ? ಚಿಕನ್ ಬೆಂದ್ಬಿಟ್ರೆ ಇದ್ರ ಜೊತೆಗೆ ಮುಗೀತಾ ಇದು? ರೆಡಿ ಆಗುತ್ತೆ. ಸ್ವಲ್ಪ ಮುಚ್ಚುವ. ಇವಾಗ ನೀವು ಹೋಮ್ ಮೇಕರ್ ಆಗಿದ್ದೀರಾ. ಮೊದಲು ಕೆಲಸಕ್ಕೆ ಏನಾದರೂ ಹೋಗ್ತಾ ಇದ್ದೀರಾ? ಹೋಗ್ತಿದ್ವಿ. ಏನು ಕೆಲಸ ಮಾಡ್ತೀರಾ? ಆಯುರ್ವೇದ ಹಾಸ್ಪಿಟಲಲ್ಲಿ ಪಂಚಕರ್ಮ ಟೆಕ್ನಿಷಿಯನ್ ಆಗಿದ್ದೆ. ಓಕೆ. ಆಮೇಲೆ ಡೆಲಿವರಿ ಟೈಮ್ ಅಷ್ಟೊತ್ತಿಗೆ ಜಾಬ್ ಬಿಟ್ಬಿಟ್ರಿ. ಓಕೆ, ಹಾಗಾದ್ರೆ ಜಾಬ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಈಗ ಉಪ್ಪು ಹಾಕೊಳ್ಳುವ. ಇವಾಗ ಉಪ್ಪು ಹಾಕೊಳ್ಳುವ. ನಾನು ಯೋಚಿಸ್ತಾ ಇದ್ದೆ ಉಪ್ಪು ಹಾಕ್ತಾ ಇಲ್ಲ ಅಂತ. ಉಪ್ಪು ಅಂದರೆ ಸ್ವಲ್ಪ ಅದು ಸ್ವಲ್ಪ ಕುದಿ ಬಂದ ನಂತರ ಹಾಕಿದರೆ ಒಳ್ಳೆಯದು. ಓಕೆ. ಮಿಕ್ಸ್ ಮಾಡಬಾರ್ದು. ಓಕೆ. ಇದಕ್ಕೆ ನೀರೇನು ಹಾಕಬೇಕಂತಿಲ್ಲ ಅಲ್ವಾ? ಇಲ್ಲ, ನೀರು ಅದರದ್ದೇ ತುಂಬ ಬಿಟ್ಕೊಳ್ಳುತ್ತೆ. ಮತ್ತೆ ಟೊಮೆಟೊ ಹಾಕಿಡ್ತೇವೆ ಅಲ್ವಾ? ಟೊಮೆಟೊ ಹಾಕಿರ್ತೇವೆ. ಮುಚ್ಚಳ. ಒಂದು ಬೇಯಬೇಕದು. ಎಷ್ಟು ನಿಮಿಷ ಬೇಕಾಗುತ್ತೆ ಬೇಯೋಕ್ಕೆ? ಒಂದು 10-15 ನಿಮಿಷದೊಳಗೆ ಬೇಯುತ್ತೆ. ಆಗಿದೆಯಾ? ಹಾಂ, ಚಿಕನ್ ಚೆನ್ನಾಗಿ ಬೇಯಬೇಕಾಗ್ತದೆ. ಸ್ವಲ್ಪ ಚಿಕನ್ ಬೇಯೋಕ್ಕೆ ಟೈಮ್ ತಗೊಳ್ಳುತ್ತೆ. ಬೇಗ ನಾವು ಮಾಡಿ ಮುಗಿಸ್ಬೋದು. ಇದು ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ. ಬೇರೆ ಯಾವುದಕ್ಕೆ ನಾವು ಬೇರೆ ನೀರು ದೋಸೆ, ಪರೋಟ ಇಂಥದಕ್ಕೂ ಒಳ್ಳೆಯದಾಗುತ್ತೆ. ಓಕೆ. ಗೀ ರೈಸ್ ಜೊತೆ ಒಳ್ಳೆಯದಾಗ್ತದೆ. ಸ್ವಲ್ಪ ಗ್ರೇವಿ ಜಾಸ್ತಿ ಇಟ್ಕೊಂಡ್ರೆ ಗೀ ರೈಸ್ ಜೊತೆನೂ ಒಳ್ಳೆಯದಾಗ್ತದೆ. ಗ್ರೇವಿ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ನಾವು ಏನಾದರೂ ಹಾಕಬೇಕು? ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ಗರಂ ಮಸಾಲಾನು ಸ್ವಲ್ಪ ಜಾಸ್ತಿ ಹಾಕೋಬೇಕು. ಸ್ವಲ್ಪ ಅರಿಶಿನೂ ಜಾಸ್ತಿ ಹಾಕೋಬೇಕು. ಸ್ವಲ್ಪ ಗ್ರೇವಿ ಥರ ಇದ್ರೆ ನಾವು ಗೀ ರೈಸ್ಗೂ ಬಳಸ್ಬೋದು. ಇದಾಗಿದೆ.
ಕಸೂರಿ ಮೇಥಿ ಉಂಟು. ಕಸೂರಿ ಮೇಥಿ, ಓಕೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಖಾರ ಇನ್ನೂ ಜಾಸ್ತಿ ಬೇಕು ಅಂದವರು ಸ್ವಲ್ಪ ಪೆಪ್ಪರ್ ಪುಡಿನೂ ಹಾಕ್ಬೋದು. ಚಿಲ್ಲಿ ಪೌಡರ್. ಚಿಲ್ಲಿ ಪೌಡ್ರ್ ಬೇಕಂತಿಲ್ಲ, ಇಲ್ಲ. ನಾವು ಹಸಿಮೆಣಸಿನಕಾಯಿ ಈಗಾಗಲೇ ಹಾಕೊಂಡಿದ್ದೇವೆ, ಅದೇ ಖಾರ ಇರುತ್ತೆ. ಇನ್ನು ಹೆಚ್ಚಾಗಿ ಬೇಕಂತ ಹೇಳೋರು ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡ್ರು. ಸ್ವಲ್ಪ ಮುಚ್ಚುವ. ಇದಾಗಿದೆ, ಗ್ಯಾಸ್ ಆಫ್ ಮಾಡ್ಕೊಳ್ಳ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಚಿಕನ್ ಉಪ್ಪು ಕರಿ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸುಪ್ರೀತಾ ಅವರು ತುಂಬ ಪ್ರೀತಿಯಿಂದ ಚಿಕನ್ ಉಪ್ಪು ಗರಿ ಮಾಡಿಕೊಟ್ಟಿದ್ದಾರೆ. ಸಿಂಪಲ್ ಆಗಿರುವಂತಹ ಸ್ಟೆಪ್ಸ್ ಆದರೂ ಕೂಡ ಟೇಸ್ಟಿ ಆಗಿರುತ್ತೆ ಅನ್ನೋದ್ರಲ್ಲಿ ನೋ ಡೌಟ್ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ನೀವು ರೀಕ್ಯಾಪ್ ಮಾಡ್ಕೊಂಡು ಬನ್ನಿ. ಚಿಕನ್ ಉಪ್ಪು ಕರಿ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿಯನ್ನು ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಕರಿಬೇವು, ಹಸಿಮೆಣಸನ್ನು ಹುರಿದು ಟೊಮ್ಯಾಟೊ ಸೇರಿಸಿ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಕೋಳಿ ಮಾಂಸ, ಅರಿಶಿನ ಪುಡಿ, ಗರಂ ಮಸಾಲಾ ಪುಡಿ ಸೇರಿಸಿ ಬೇಯಿಸಿಕೊಳ್ಳಿ. ಕೋಳಿ ಮಾಂಸ ಸ್ವಲ್ಪ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಚಿಕನ್ ಉಪ್ಪು ಕರಿ ಸವಿಯಲು ಸಿದ್ಧ. ಇವತ್ತು ಎರಡೂ ಕೂಡ ನಾನ್ ವೆಜ್ ಸ್ಪೆಷಲ್ ಆಗಿರೋದ್ರಿಂದಾಗಿ ಈಗಾಗಲೇ ಒಂದು ನಾನ್ ವೆಜ್ ರೆಸಿಪಿ ರೆಡಿ ಆಗಿದೆ. ಇನ್ನೊಂದು ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ. ಯಾವ ರೆಸಿಪಿ ಅಂತಾನೂ ಗೊತ್ತಾಗಿದೆ. ಅದು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಪುಟ್ಟದಾದ ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಚಿಕನ್ ಉಪ್ಪುಗರಿ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಸಾಸುವೆ ಚಿಕನ್ ಮಾಡ್ತಾರಂತ ಹೇಳಿದ್ದಾರೆ. ಬನ್ನಿ ಮೇಡಮ್ ಹತ್ರ ಕೇಳೋಣ ಹೇಗೆ ಮಾಡೋದು ಈ ರೆಸಿಪಿನ ಅಂತ. ಮೇಡಮ್, ಸಾಸುವೆ ಚಿಕನ್ ಸರಿ ಅಲ್ವಾ? ಓಕೆ, ಹೇಗೆ ಮಾಡೋದು ಈ ರೆಸಿಪಿನ? ಮೊದಲು ಮಿಕ್ಸಿಂಗ್ ಬೌಲಿಗೆ ಮಸಾಲ ಮಿಕ್ಸ್ ಮಾಡ್ಕೊಳ್ಳೋ. ಓಕೆ, ಮೈದಾ ತಗೊಳ್ತಿದ್ದೇನೆ ನಾನು. ಫುಲ್ ಮೈದಾ ಅದನ್ನ ಎಲ್ಲ ಹಾಕೋತೀರಾ? ಇಲ್ಲ, ಮೈದಾ ಮತ್ತು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿ ಹಾಕೋದು. ಕಾರ್ನ್ಫ್ಲೋರ್ ಮೈದಾ ಎಷ್ಟು ತಗೊಳ್ತೇವೆ ಅಷ್ಟೇ ಕಾರ್ನ್ಫ್ಲವರ್ ಬೇಕು? ಇಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ಪೆಪ್ಪರ್. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಅರುಣಾ ರವರ ಪೆಪ್ಪರ್ ಪೌಡರ್. ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ನೀರು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗ್ತದೆ. ಅದು ನೀವು ಹೇಳ್ಬೇಕು ಇವಾಗ, ಇಲ್ಲಾಂದ್ರೆ ನಾನು ಎಡವಟ್ ಮಾಡ್ಕೊಂಡು ಜಾಸ್ತಿ ಹಾಕ್ಬಿಟ್ರೆ. ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕಾಗ್ತದೆ. ಸ್ವಲ್ಪ ಹಾಕಿ
ಇನ್ನು ಸ್ವಲ್ಪ ಹಾಕ್ಬೇಕಾಗ್ತದೆ. ಹಾಕ್ಬೇಕಾ? ಹಾಕಿ. ನೋಡಿ ಇದು ಹೇಗೆ ಬರಬೇಕು? ಸ್ವಲ್ಪ ಸಾಫ್ಟ್ ಆಗೇ ಬರಬೇಕಾ? ಸಾಫ್ಟ್, ತುಂಬ ನೀರು ಆಗಬಾರ್ದು ಅಷ್ಟೇ. ಮೀಡಿಯಮ್ ಆಗಿರಬೇಕು. ಇದನ್ನು ಡೀಪ್ ಫ್ರೈ ಮಾಡೋಕ್ಕಿದೆಯಾ? ಡೀಪ್ ಫ್ರೈ ಮಾಡಲಿಕ್ಕಿದೆ. ಒಳ್ಳೆ ಮಿಕ್ಸ್ ಆಗಬೇಕಾಗ್ತದೆ ಇದು. ಈಗ ಬೇಕಿಂಗ್ ಪೌಡ್ರ್ ಸ್ವಲ್ಪ ಹಾಕೋಬೇಕು. ಈಗ ಚಿಕನ್ ಇದಕ್ಕೆ ಹಾಕೊಳ್ಳುವ. ಇದಕ್ಕೆ ಚಿಕನ್ ಇದಕ್ಕೆ ಚಿಕನ್. ಓಕೆ. ಇದರಲ್ಲಿ ಸ್ವಲ್ಪ ನೀರು ಸ್ವಲ್ಪ ಇದು ಮಾಡಬೇಕು. ನೀರಿನ ಪಾತ್ರೆ ಸ್ವಲ್ಪ ಇದ್ರೆ ಸಾಕಾಗ್ತದೆ. ಇದನ್ನ ನಾವು ಡೀಪ್ ಫ್ರೈ ಮಾಡೋಣ. ಹಾಗಾದ್ರೆ ನಾವು ಎಣ್ಣೆ ಕಾಯಕ್ಕಿಡಬಹುದಲ್ಲ? ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವತ್ತೂ ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕಂದರೆ ಇದರಲ್ಲಿ ವಿಟಮಿನ್ ಎ, ಡಿ, ಇ ಸತ್ವ ಇರೋದ್ರಿಂದಾಗಿ ಜೊತೆಗೆ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್ ಕೂಡ ಹೌದು ಇದು. ಓಕೆ, ಇದನ್ನು ನಾವೀಗ ನೀವು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀರಲ್ವಾ, ಇದನ್ನು ಎಷ್ಟೊತ್ತು ಹೀಗೆ ಇಡೋಕಿರೋದ ಸೈಡಲ್ಲಿ? ಆಯಿಲ್ ಇದಾದ ನಂತರ ಆಯಿಲ್ ಕಾದ್ರೆ ಅದನ್ನು ಬಿಡ್ಬೋದು ಎಣ್ಣೆ ಇದೆ ಅಲ್ವಾ? ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕಾ? ಓಕೆ. ಆಯಿಲ್ ಕಾಯೋಷ್ಟರಲ್ಲಿ ಉಪ್ಪು ಕೂಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈ ರೆಸಿಪಿನ ಮಾಡೋದು ಹೇಗೆ ಕಲ್ತ್ರಿ ನೀವು? ನಾನು ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿ ಕಲಿತೆ, ಮತ್ತೆ ಸ್ವಲ್ಪ ನಾನೇ ಸ್ವಲ್ಪ ಆ್ಯಡ್ ಮಾಡಿಕೊಂಡು. ಯೂಟ್ಯೂಬಲ್ಲಿ ಸೇಮ್ ಇದ್ರೆ ಒಂಥರ ಕಾಫಿ ಥರ ಆಗುತ್ತೆ, ಸ್ವಲ್ಪ ನೀವೇ ಸ್ಪೆಷಲ್ ಚೇಂಜ್ ಮಾಡಿಕೊಂಡು. ಸ್ವಲ್ಪ ಬಿಸಿಯಾಗಿದೆ, ಎಣ್ಣೆ ಕೂಡ ಕಾದಿದೆ. ಹೌದು. ಸೊ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಚಿಕನ್ ಇದಕ್ಕೆ ಹಾಕಿ. ಇದಕ್ಕೆ ಬೋನ್ಲೆಸ್ ಚಿಕನ್ ಯೂಸ್ ಮಾಡಬೇಕು. ವಿತ್ ಬೋನ್ ಇನ್ ಕೇಸ್ ಯೂಸ್ ಮಾಡಿದರೆ ಮಾಡ್ಬೋದು, ಹಾಗೇನಿಲ್ಲ. ಆದರೆ ನಮಗೆ ಸ್ವಲ್ಪ ತಿನ್ನುವಾಗ ಸ್ವಲ್ಪ ಕಷ್ಟ ಅಲ್ವಾ? ಈಸಿ ಇದಾದರೆ ಈಸಿ ಅನಿಸ್ತದೆ. ಕಲರ್ ಚೇಂಜ್ ಆಗೋ ತನಕ ಬೇಯಬೇಕಲ್ಲ, ಗೋಲ್ಡನ್ ಬ್ರೌನ್ ಕಲರ್ ಬರುವಾಗ ಫ್ರೈ ಆಗಬೇಕು. ಸಾಸಿವೆ ಚಿಕನ್ ಅಂದರೆ ಇದು ಯಾವುದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ? ಇದು ಗೀ ರೈಸ್ ಜೊತೆ ಚೆನ್ನಾಗಿರುತ್ತೆ. ಮನೇಲಿ ಒಬ್ಬರೇ ಅಡುಗೆ ಮಾಡ್ತಾ ಇರ್ತೀರಾ? ಮಗಳು ಪಕ್ಕದಲ್ಲಿ ಇರ್ತಾಳೆ, ನೋಡ್ತಾ ಇರ್ತಾರೆ. ಬೆಂಚ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಇಟ್ಟಿರ್ತೀರಾ ಬೆಂಚ್? ಸ್ಟೂಲ್ ಇರ್ತದೆ, ಅದರ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಏನಾದ್ರು ಹೆಲ್ಪ್ ಮಾಡ್ತಾರಾ? ಸಣ್ಣ ಮಗು ಅಲ್ವಾ? ಹೌದು, ಏನಾದ್ರೂ ಆ ಡಬ್ಬ ಇದು ಉಪ್ಪು ಅಂದ್ರೆ ತಂದು ಕೊಡ್ತಾಳೆ. ಸೂಪರ್. ಹಾಗಾದ್ರೆ ಇದಾಗಿದೆ, ಸಾಕು. ಗ್ಯಾಸ್ ಆಫ್ ಮಾಡೋದಾ? ಆಫ್ ಮಾಡೋಣ. ಒಂದು ಪ್ಯಾನ್. ಓಕೆ, ಇದಕ್ಕೆ ಆಯಿಲ್ ಸ್ವಲ್ಪ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಬೆಳ್ಳುಳ್ಳಿ ತಗೊಂಡು ಶುಂಠಿ ತಗೊಳ್ಳಿ. ಓಕೆ. ಬೆಳ್ಳುಳ್ಳಿ ಮತ್ತು ಶುಂಠಿನ ಸಣ್ಣದಾಗಿ ಹೆಚ್ಕೋಬೇಕು.
ಆನಿಯನ್ ಈರುಳ್ಳಿ ಹಾಕೋಬೇಕಾ? ಓಕೆ. ಇದನ್ನು ಈ ರೀತಿನೇ ಕಟ್ ಮಾಡಬೇಕು. ಸ್ವಲ್ಪ ಅಗಲಕ್ಕೆ ಬಂದ್ಬಿಟ್ಟು. ಯೂಶ್ವಲಿ ಒಂದು ಉದ್ದಕ್ಕೆ ಅಥವಾ ತುಂಬಾ ಸಣ್ಣಗೆ ಕಟ್ ಮಾಡಬೇಕು. ಸ್ವಲ್ಪ ಫ್ರೈ ಆಗಲಿ, ಕಲರ್ ಚೇಂಜ್ ಆಗಬೇಕಾ? ಈ ಥರ ಡಿಶ್ ಮಾಡುವಾಗ ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕು ಅಲ್ಲ? ಈರುಳ್ಳಿ ಕಟ್ ಮಾಡೋಕ್ಕೂ ಒಂದು ಫಾರ್ಮ್ ಬರುತ್ತೆ ಈರುಳ್ಳಿ ಕೂಡ. ಅಡುಗೆ ಯಾವಾಗ ಕಲ್ತ್ರಿ? ಸಣ್ಣವ್ರು ಇರಬೇಕಾದ್ರೆ ಕಲ್ತಿದ್ರ? ಸಣ್ಣವರಿರುವಾಗಲೇ ಕಲ್ತಿದ್ದೆ. ಹಾಗಾಗಿ ತುಂಬ ಯೂಸ್ಫುಲ್ ಆಯಿತು ಫ್ಯೂಚರ್ಗೆ. ನಿಮ್ಮ ಮನೆ ಎಲ್ಲಿ ಬರುತ್ತೆ? ಉಡುಪಿಯಲ್ಲೇನಾ? ಉಡುಪಿ ಅಂದರೆ ಮಲ್ಪೆಯಿಂದ 1-2 ಕಿಲೋಮೀಟ್ರ್ ಬಂದರೆ ಕಡೆಕಾರ ಅಂತ ಸಿಗುತ್ತೆ. ಅಲ್ಲಿ ನಿಮ್ಮ ತವರ ಮನೆ ಅಲ್ಲಿ? ಇಲ್ಲ, ತವರ ಮನೆ ಕಟ್ಪಾಡಿ. ಓಕೆ. ಹನಿ ತಗೊಂಡಿದ್ದೆ ನಾನು. ಜೇನುತುಪ್ಪ ಆರೋಗ್ಯಕ್ಕೂ ಒಳ್ಳೇದಲ್ವಾ? ಸ್ವಲ್ಪ ನೀರು ಹಾಕೊಂಡು ಶುಗರ್ ಆ್ಯಡ್ ಮಾಡ್ಕೊತಿದ್ದೀನಿ. ಹನಿ ಕೂಡ ಸ್ವೀಟ್ ಆಗಿರುತ್ತೆ. ಮತ್ತೆ ಶುಗರ್ ಸ್ವಲ್ಪ ಬೇಕಾಗುತ್ತೆ, ಇನ್ನು ಸ್ವೀಟ್ ಬರುತ್ತೆ, ಸ್ವೀಟ್ನೆಸ್. ಸೋಯಾ ಸಾಸ್. ಓಕೆ. ಸ್ವಲ್ಪ ಕಾರ್ನ್ ಫ್ಲೋರ್ ತಗೊಳ್ತೇನೆ. ಕಾರ್ನ್ ಫ್ಲವರ್ ತಗೊಂಡು ಸ್ವಲ್ಪ ನೀರು. ಇದರಲ್ಲಿ ಫ್ರೈ ಮಾಡ್ಕೊಂಡಿರೋಂಥ ಚಿಕನ್ ಅದ್ದಿ ಇದಕ್ಕೆ? ಇಲ್ಲ, ಇದನ್ನು ಡೈರೆಕ್ಟ್ ಹಾಕ್ತೀನಿ. ಚಿಕನನ್ನು ಹಾಕುವ. ಇಷ್ಟಾದರೆ ಆಯಿತಾ? ಆಯಿತು. ಸಾಸಿವೆ ಚಿಕನ್ ರೆಡಿ ಆಗುತ್ತೆ. ಕೊನೆಯದಾಗಿ ಬಿಳಿ ಎಳ್ಳು. ಓಕೆ. ಬಿಳಿ ಎಳ್ಳೆ ಹಾಕಬೇಕಾಗುತ್ತಾ? ಬಿಳಿ ಎಳ್ಳೆ ಹಾಕಬೇಕು. ಇದಕ್ಕೆ ನಾವು ಈಗ ಉಪ್ಪು ಹಾಕ್ಬೇಕಂತಿಲ್ಲ, ಫಸ್ಟ್ ಮಸಾಲೆಗೆ ಹಾಕಿಟ್ಟಿದ್ವಲ್ಲ. ಓಕೆ, ಸಾಕು. ಉಪ್ಪಿಗಿಂತ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ. ಜಾಸ್ತಿ. ಕೊತ್ತಂಬರಿ ಸೊಪ್ಪು. ಆಗಿದೆ. ಇದು ಆಗಿದೆಯಾ? ಗ್ಯಾಸ್ ಆಫ್ ಮಾಡೋದಾ? ಗ್ಯಾಸ್ ಆಫ್. ಸರಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು, ಸ್ವಲ್ಪ ಆನಿಯನ್ ಡೆಕೋರೇಷನ್ಗೋಸ್ಕರ. ರೆಡಿಯಾಗಿದೆ ಸಾಸಿವೆ ಚಿಕನ್. ಧನ್ಯವಾದಗಳು ಮೇಡಮ್. ಸಾಸುವೆ ಚಿಕನ್ ಸಿಂಪಲ್ ಆಗಿ ಸೂಪರ್ ಆಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಸೆಸ್ಮೆ ಚಿಕನ್ ತಯಾರಿಸೋ ವಿಧಾನ: ಮೊದಲು
3ರಿಂದ 4 ಚಮಚದಷ್ಟು ಮೈದಾ ಹಿಟ್ಟಿಗೆ 2 ಚಮಚ ಕಾರ್ನ್ಫ್ಲೋರ್, ಅರುಣ ಕರಿಮೆಣಸು ಪುಡಿ, ಸ್ವಲ್ಪ ನೀರು ಹಾಕಿ ಬಜ್ಜಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಸಿ. ನಂತರ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್ ಸೇರಿಸಿ ಕಲಸಿಕೊಂಡು ಕೋಳಿ ಮಾಂಸ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ದಪ್ಪನೆ ತುಂಡು ಮಾಡಿದ ಈರುಳ್ಳಿ ಹಾಕಿ ಹುರಿಯಿರಿ. ಆ ಬಳಿಕ ಜೇನುತುಪ್ಪ, ಸ್ವಲ್ಪ ನೀರು, 1 ಚಮಚದಷ್ಟು ಸಕ್ಕರೆ, 2 ಚಮಚ ಸೋಯಾ ಸಾಸ್ ಹಾಕಿ ಹುರಿಯಿರಿ. ಸ್ವಲ್ಪ ಕುದಿ ಬಂದ ನಂತರ ತೆಳು ಮಾಡಿದ ಕಾರ್ನ್ಫ್ಲೋರ್, ಕರಿದಿಟ್ಟ ಕೋಳಿ ಮಾಂಸ, ಬಿಳಿ ಎಳ್ಳು ಹಾಕಿ ಮಗುಚುತ್ತಾ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಸೆಸ್ಮೆ ಚಿಕನ್. ಮೇಡಮ್, ಚಿಕನ್ ಉಪ್ಪು ಗರಿ ಇದರ ಜೊತೆಗೆ ಸಾಸಿವೆ ಚಿಕನ್ ಎರಡು ಕೂಡ ರೆಡಿ ಆಗಿದೆ. ನಾನ್ ವೆಜ್ ಎರಡು ಕೂಡ ಚಿಕನ್ ಐಟಮ್ಸ್ ಅಲ್ಲ, ಸೊ ಇದು ತಿಂದಾದ್ಮೇಲೆ ಅದು ತಿನ್ನೋದಾ, ತಿಂದಾದ್ಮೇಲೆ ಇದು ತಿನ್ನೋದಾ ಅಂತ ಕನ್ಫ್ಯೂಷನ್ಸ್. ತಿನ್ನೋಣಲ್ಲ, ಎರಡು ಟೇಸ್ಟ್ ಮಾಡಿ ನೋಡೋಣ. ತಗೊಳ್ಳಿ ನೀವು ಕೂಡ. ಸಖತ್ತಾಗಿದೆ. ಹಾಗೆ ತಿಂತಾ ಇರೋಣ ಅಂತ ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು ನನಗಂತೂ. ಸೊ ಇದೊಂದು ಸಲ ಟೇಸ್ಟ್ ಮಾಡೋಣ. ವಾವ್, ಸಖತ್ತಾಗಿದೆ. ತುಂಬ ಸ್ವೀಟ್ ಅಂತ ಕೂಡ ಅಲ್ಲ, ಮೀಡಿಯಮ್ ಸ್ವೀಟ್ ಆಗಿದ್ಕೊಂಡು ನಾರ್ಮಲ್ ಆಗಿದೆ. ಎರಡೂ ರೆಸಿಪಿ ಮಾತ್ರ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಅಡುಗೆ ಮನೆಗೆ ಬಂದು ನಮಗೋಸ್ಕರ ಎಷ್ಟು ಟೇಸ್ಟಿ ಆಗಿರೋವಂಥ ರೆಸಿಪಿನ ಹೇಳಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ನಿಮಗೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಮ್ಯಾಮ್, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನೀವು ಫಸ್ಟ್ ಟೈಮ್ ಅಡುಗೆ ಮಾಡಿರೋದು ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತು. ಫಸ್ಟ್ ಟೈಮ್ ಈ ಥರ ಒಂದು ವೇದಿಕೆ ಸಿಕ್ಕಿದೆ ನನಗೆ, ತುಂಬ ಖುಷಿ ಆಯಿತು. ನಮಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮೇಡಮ್, ಯಾಕಂದರೆ ಇಷ್ಟು ಟೇಸ್ಟಿ ರೆಸಿಪಿ ನೀವು ಫಸ್ಟ್ ಟೈಮ್ ಆದರೂ ಕೂಡ ದಿ ಬೆಸ್ಟ್ ಅನ್ನೋ ಥರ ಇವತ್ತು ಕುಕ್ಕಿಂಗ್ ಮಾಡಿಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರಿಗೆ ಹೇಳ್ಕೊಟ್ಟಿದ್ದೀರಾ. ಇನ್ನೊಂದು ಸಲ ಬನ್ನಿ, ಈ ಥರ ರೆಸಿಪಿ ಹೇಳ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಚಿಕನನ್ನು ಇಟ್ಕೊಂಡು ಈ ರೀತಿ 2 ಡಿಶಸ್ಗಳನ್ನು ಸ್ಪೆಷಲ್ ಆಗಿ ರೆಡಿ ಮಾಡ್ಕೋಬೋದು. ತುಂಬ ಸಿಂಪಲ್ ಹಾಗೆಯೇ ಟೇಸ್ಟಿ ಆಗಿರುತ್ತೆ ಕೂಡ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.